ನಮಗೆ ಈ ದಿನ ಸಂಜೆ ಸಮಯ ಒಂದು 5:45 ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ. ಕುಕ್ಕೇಡಿ ಗ್ರಾಮ, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಗರ್ನಲ್ ಅಂದರೆ ಫೈರ್ ವರ್ಕ್ ಮ್ಯಾನುಫ್ಯಾಕ್ಚರಿಂಗ್ ಶೆಡ್ನಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿ ಇಬ್ಬರು ಡೆತ್ ಆಗಿದ್ದಾರೆ ಅಂತ. ಆವಾಗ ನಮ್ಮ ಬೆಳ್ತಂಗಡಿ ಗಾಡಿ ಬೇರೆ ಕಡೆ ಬೆಂಕಿ ಹಾರಿಸ್ಲಿಕ್ಕೆ ಹೋದ್ರಿಂದ ನಾವು ಮೂಡುಬಿದ್ರೆ ಫೈರ್ ಸ್ಟೇಷನಿಂದ ತಕ್ಷಣ ನಮ್ಮ ವೆಹಿಕಲ್ನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಬಂದು ನೋಡಿದಾಗ ಒಬ್ಬ ವ್ಯಕ್ತಿನ ನಾವು ಬರೋದಕ್ಕಿಂತ ಮೊದಲೇ ಸ್ಥಳೀಯವಾಗಿ ಆಂಬುಲೆನ್ಸ್ ಮುಖಾಂತರ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ರು. ಮತ್ತು ಇನ್ನೊಂದು ವ್ಯಕ್ತಿ ಮೃತದೇಹ ಈ ಒಂದು ಶೆಡ್ಡಿನ ಬಳಿ ಕಂಡು ಬಂತು. ಅಲ್ಲಿ ನೋಡಿದಾಗ ದೇಹ ತುಂಬ ಭೀಕರವಾಗಿ ಛಿದ್ರಗಳಾಗಿ ಮೃತದೇಹದ ಒಂದು ಅವಶೇಷಗಳು ಎಲ್ಲ ಕಡೆ ಹರಡಿ ಬಿದ್ದಿತ್ತು. ನಾವು ಅಲ್ಲಿ ಇನ್ನು ಸ್ವಲ್ಪ ಫೈರು ಸಣ್ಣದಾಗಿತ್ತು, ದೊಡ್ಡ ಪ್ರಮಾಣದಲ್ಲಿರಲಿಲ್ಲ. ಇನ್ನು ಉಳಿದಂತಹ ಒಂದು ಸಣ್ಣ ಪ್ರಮಾಣದ ಬೆಂಕಿಯನ್ನು ನಾವು ನಂದಿಸ್ತು. ಆನಂತರ ಅಲ್ಲಿ ಘಟನಾ ಸ್ಥಳದಲ್ಲಿ ಪೊಲೀಸಿಂದ ಹಿರಿಯ ಅಧಿಕಾರಿಗಳು ಬಂದರು. ಅವರು ಸಹ ಅದಕ್ಕೆ ಘಟನೆ ಬಗ್ಗೆ ಕುರಿತಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಸ್ಥಳೀಯರು ಹೇಳೋ ಪ್ರಕಾರ ಇನ್ನೂ ನಮಗೆ ಖಚಿತವಾಗಿ ಯಾವ ಥರ ಆಗಿದೆ ಅಂತ ಕಂಡು ಬಂದಿಲ್ಲ. ಅವರು ಅಲ್ಲಿ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ನಡೆಸ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಅಂತ ಹೇಳ್ತಿದ್ದಾರೆ. ಅದು ಹೇಗಾಗಿದೆ, ಏನು ಕಾರಣ ಅನ್ನೋದು ಇನ್ನಷ್ಟು ತನಿಖೆಯಿಂದ ತಿಳಿಬೇಕಾಗಿದೆ. ಓಕೆ, ನೀವು ಇಲ್ಲಿ ಬಂದ ನಂತರ ಏನೆಲ್ಲ ಸಿಕ್ಕಿದೆ ಸರ್ ಘಟನಾ ಸ್ಥಳದಲ್ಲಿ? ಏನು ಆ ಒಂದು ಶೆಡ್ ಇತ್ತು, ಅದು ಸಂಪೂರ್ಣವಾಗಿ ಒಂದು ಎಕ್ಸ್ಪ್ಲೋಷನ್ನಿಂದ ಎಲ್ಲ ಕಡೆ ಹರಡು ಹೋಗಿದೆ. ಅದರ ಒಂದು ಬೇಸ್ಮೆಂಟ್ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ. ಅದರ ಶೆಡ್ಡಿನ ಗೋಡೆಗಳು, ಪೀಸು ಮತ್ತು ಮೇಲೆ ಶೀಟು ಎಲ್ಲ ಹಾರಿ ಹೋಗಿದ್ದಾವೆ. ಅವು ಸಂಪೂರ್ಣವಾಗಿ ಹಾರಿ ಹೋಗಿದೆ. ಮತ್ತು ಆ ಮೃತದೇಹದ ತುಣುಕುಗಳು ಎಲ್ಲ ಕಡೆ ಹರಡಿಕೊಂಡು ಹೋಗಿದೆ. ಹಾಗಾಗಿ ಅಲ್ಲಿ ಒಂದು ಕಡೆ ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂಥ ಅವಶೇಷಗಳು ನಮಗೆ ಕಾಣಿಸ್ತಾ ಇದೆ. ಇನ್ನೊಂದೇನಂತ ಹೇಳಿದರೆ ಫೈರ್ ಆ್ಯಂಡ್ ಸೇಫ್ಟಿ ಇದೆ, ಏನಾದರೂ ಅನುಮತಿ ಪತ್ರ ಅವ್ರ ಹತ್ರ ಇದೆಯಾ ಅಂತ? ಈಗ ನಾವು ಸ್ಥಳೀಯವಾಗಿ ಪರಿಶೀಲಿಸಿದಾಗ ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಅವರು ಯಾವುದೇ ನಿರಾಕ್ಷೇಪಣಾ ಪತ್ರ ಪಡೆದಿಲ್ಲ ಅಂತಕ್ಕಂಥದ್ದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ಈ ನಂತರ ನಾವು ಪರಿಶೀಲಿಸ್ತೀವಿ ಏನಾದರೂ ಪಡ್ಕೊಂಡಿದ್ದಾರಾ ಅಂತ. ನಮ್ಮಿಂದ ಪ್ರಾಥಮಿಕವಾಗಿ ಇದುವರೆಗೂ ಯಾವುದೂ ತೊಗೊಂಡಿಲ್ಲ ಅವರು. ಆ್ಯಕ್ಚುಲಾಗಿ ಪಟಾಕಿ ಇದು ತಯಾರಿಕೆಗೆ ನಿಮ್ಮಲ್ಲಿ ಅನುಮತಿ ಕಡ್ಡಾಯ ಅಲ್ಲ? ಅಗ್ನಿಶಾಮಕ ಇಲಾಖೆಯಿಂದ ಅವರು ಕೇಳಿದ್ರೆ ನಾವು ಕೊಡ್ತೀವಿ, ತಗೋಬೇಕಾಗುತ್ತೆ.